ಯೇಸು ಸ್ವಾಮಿ ಫಿಲಿಪ್ಪನ ಸೆಸರಿಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ್ನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನೂ ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸೀಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು, ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನ ಕಟ್ಟುವನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನ ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಯು ಕೊಂಗಾರ್ ಒಬ್ಬ ದೊಡ್ಡ ಧರ್ಮ ಪಂಡಿತ. ತನ್ನ ಜೀವಿತಾವಧಿಯಲ್ಲಿ ಅನೇಕ ಲೇಖನಗಳನ್ನ ಬರೆದು ಧರ್ಮಸಭೆಯ ವಿಚಾರವನ್ನು ಜಗಜ್ಜಾಹಿರ ಪಡಿಸಿದಂತಹ ವ್ಯಕ್ತಿ. ಈತನ ಆಲೋಚನೆ ಹೀಗಿರುತ್ತದೆ, ತಾನು ಬದುಕಿರುವಾಗ ಹೇಗಾದರೂ ಆಗಲಿ ಈಗಾಗಲೇ ನಡೆಯುತ್ತಿರುವಂತಹ ಲತೀನ ಭಾಷೆಯ ಬಲಿಪೂಜೆಗಳು ಅವು ಜನರಿಗೆ ಅರ್ಥವಾಗದ ರೀತಿಯಲ್ಲಿ ಇರುವುದರಿಂದ ಜನರೆಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಅವರವರ ಭಾಷೆಯಲ್ಲಿ ಬಲಿಪೂಜೆಯನ್ನ ನೋಡಬೇಕು ಎನ್ನುವ ಕನಸನ್ನ ಕಾಣುತ್ತಾ ಇರುತ್ತಾನೆ. ಇದರ ಬಗ್ಗೆ ಅನೇಕ ಲೇಖನಗಳನ್ನ ಬರೆಯುತ್ತಾ ಇರುತ್ತಾನೆ. ಈ ಸಂದರ್ಭದಲ್ಲಿ ಅನೇಕ ಕಾರ್ಡಿನಲರು, ಧರ್ಮಾಧ್ಯಕ್ಷರು, ಜಗದ್ಗುರುಗಳೂ ಸೇರಿ ಲತೀನ ಭಾಷೆ ಇದು ದೇವರ ಭಾಷೆ, ಇದು ದೇವರ ಭಾಷೆಯಾಗಿರುವುದರಿಂದ ಈ ಭಾಷೆಯಿಂದ ನಾವು ಬದಲಾವಣೆ ತರುವುದಕ್ಕೆ ಸಾಧ್ಯವೇ ಇಲ್ಲ. ಜನರೆಲ್ಲರೂ ಲತೀನ ಭಾಷೆಯಲ್ಲಿಯೇ ಬಲಿಪೂಜೆಯನ್ನ ನೋಡಬೇಕು ಎಂದು ಕಟ್ಟಪ್ಪಣೆಯನ್ನ ವಿಧಿಸುತ್ತಾರೆ. ಈ ಸಂದರ್ಭದಲ್ಲಿ ಕೊಂಗಾರ್, ಇಲ್ಲ, ಜನರು ಅವರವರ ಭಾಷೆಯಲ್ಲಿ ಬಲಿಪೂಜೆಯನ್ನ ನೋಡಬೇಕು ಎಂದು ತನ್ನ ವಿಚಾರ ಮಂಡನೆಯನ್ನ ಮಾಡುತ್ತಾ ಸಾಗುತ್ತಾನೆ. ಈ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆಯೇ ಕೊಂಗಾರ್ ಈತನಿಗೆ ತಾನು ಧರ್ಮ ಪಂಡಿತನಾಗಿದ್ದರೂ ಕೂಡ ತನ್ನ ಆಲೋಚನೆ ಸರಿಯಿದ್ದೆ ಎಂದು ಅನಿಸಿದರೂ ಕೂಡ ಜಗದ್ಗುರುಗಳಿಂದ ಒಂದು ಪತ್ರ ಬರುತ್ತದೆ. ಆ ಪತ್ರದಲ್ಲಿ, ನೀನು ಇನ್ನು ಮುಂದೆ ಈ ಧರ್ಮಸಭೆಗೆ ಸೇರಿದವನಾಗಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಬಲಿಪೂಜೆಯನ್ನು ಅರ್ಪಿಸುವ ಹಾಗೆ ಇಲ್ಲ. ಯಾಜಕನಾಗಿ ನಿನ್ನನ್ನು ಸೇವೆಯಿಂದ ನಾವು ತೆಗೆದು ಹಾಕುತ್ತಾ ಇದ್ದೇವೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೊಂಗಾರ್ ಕೇಳಿಕೊಳ್ಳುತ್ತಾನೆ. ಬಹಳ ಕಳಕಳಿಯಿಂದ ಹೇಳುತ್ತಾನೆ, ನನಗೆ 90 ವರ್ಷದ ತಾಯಿ ಇದ್ದಾಳೆ, ಆಕೆ ಬದುಕಿರುವವರೆಗಾದರೂ ನನಗೆ ಒಬ್ಬ ಯಾಜಕನಾಗಿ ಸೇವೆ ಸಲ್ಲಿಸಲು ಅವಕಾಶ ಕೊಡಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಇದು ಸಾಧ್ಯವೇ ಇಲ್ಲ, ನೀನು ನಿನ್ನ ಮನೆಯನ್ನ ಸೇರಿಕೊಳ್ಳಬೇಕು, ನೀನು ಜನರ ಮುಂದೆ ಬಲಿಪೂಜೆಯನ್ನು ಅರ್ಪಿಸುವ ಹಾಗೆ ಇಲ್ಲ, ನೀನು ಪಾಠ ಮಾಡುವ ಹಾಗೆಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ಆತನನ್ನ ಹೊರದೂಡುತ್ತಾರೆ. ಈ ಸಂದರ್ಭದಲ್ಲಿ ಕೊಂಗಾರ್ಗೆ ಒಂದು ಆಲೋಚನೆ ಬರ್ತದೆ. ತನ್ನ ತಾಯಿಗೆ ನೋವನ್ನ ಕೊಡುವುದಕ್ಕಿಂತ ಒಂದು ಕೆಲಸವನ್ನ ನಾನು ಮಾಡ್ತೇನೆ, ಆತ್ಮಹತ್ಯೆಯನ್ನು ನಾನು ಮಾಡಿಕೊಂಡು ನಿಧಾನವಾಗಿ ಸತ್ತು ಹೋಗ್ಬಿಡ್ತೇನೆ, ಆಗ ಯಾರಿಗೂ ಗೊತ್ತಾಗೋದಿಲ್ಲ, ಇದೊಂದು ಸಹಜ ಸಾವು ಎಂದು ತಿಳಿದುಕೊಂಡು ಜನ ತಿಳಿದುಕೊಳ್ಳುತ್ತಾರೆ ಅಂತ ಹೇಳಿ. ಸಂಜೆಯ ಸಮಯದಲ್ಲಿ ಕೊಂಗಾರ್ ಈ ರೀತಿ ಆಲೋಚನೆಯನ್ನ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಬೇಕು, ಯಾಕಂದ್ರೆ ಕಥೋಲಿಕ ಧರ್ಮಸಭೆಯನ್ನ ಬಿಡೋದಿಕ್ಕೆ ನನಗೆ ಇಷ್ಟವಿಲ್ಲ ಎಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅನೇಕ ಕಡೆಯಿಂದ ಕೊಂಗಾರ್ಗೆ ದೂರವಾಣಿ ಕರೆಗಳು ಬರ್ತವೆ.
ಆ ದೂರವಾಣಿ ಕರೆಗಳು ಬರ್ತಾ ಇರಬೇಕಾದ್ರೆ ಒಬ್ಬರು ಹೇಳ್ತಾರೆ, ನೀನು ನಮ್ಮ ಸಭೆಗೆ ಬಾ, ನಾನು ನಿಮ್ಮನ್ನು ಈ ಸಭೆಯ ಮುಖ್ಯಸ್ಥರನ್ನಾಗಿ ಮಾಡ್ತೇವೆ. ನೀನು ನಮ್ಮ ಸಭೆಗೆ ಬಂದರೆ ನಮ್ಮ ಸೆಮಿನರಿಯ ರೆಕ್ಟರ್ ಆಗಿ ನಿಮ್ಮನ್ನ ಮಾಡ್ತೇನೆ ಅಂತ ಹೇಳಿ ಅನೇಕ ದೂರವಾಣಿ ಕರೆಗಳು ಬರ್ತವೆ. ಆದರೆ ಕೊಂಗಾರಿ ಎಲ್ಲ ಆಲೋಚನೆಗಳನ್ನ ಮೀರಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ, ನಾನು ಬದುಕೋದಿಕ್ಕೆ ಇಷ್ಟಪಡೋದಿಲ್ಲ ಎಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆತನಿಗೆ ಸುಸ್ತಾಗಿರುತ್ತದೆ. ಅಲ್ಲೇ ನಿದ್ರೆಗೆ ಜಾರ್ತಾನೆ. ನಿದ್ರೆಗೆ ಜಾರಿದಾಗ ಅವನಿಗೊಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಆತನ ತಾಯಿ ಹಾಗೂ ಧರ್ಮಸಭೆಯಿಂದ ಬರುತ್ತಾ ಇರುವಂತಹ ಒಂದು ವಾಣಿ. ನೀನು ನಿನ್ನ ಜೀವನದಲ್ಲಿ ಏನನ್ನ ಸಾಧಿಸಿದ್ದೀಯಾ ಅದೆಲ್ಲ ಹೊರಟು ಹೋಗ್ತದೆ. ನೀನು ಆಲೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ, ಯೋಚನೆ ಮಾಡಬೇಡ. ಸಮಯ ಬಂದಾಗ ಪ್ರತಿಯೊಂದಕ್ಕೂ ಉತ್ತರ ದೊರೆಯುತ್ತದೆ. ನಿನ್ನ ತಾಯಿಗೆ ಈಗ ಹುಷಾರಿಲ್ಲ, ಆಕೆ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಆಕೆಯನ್ನ ನೀನು ಮನೆಯಲ್ಲಿ ಇರಿಸಿಕೊಳ್ಳುವ ಬದಲು ಮನೆಯ ಹೊರಗಡೆ ಎಸೆದು ಬಿಡ್ತೀಯಾ? ಇಲ್ಲ ತಾನೆ. ಆಕೆಯನ್ನು ನೀನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಶುಶ್ರೂಷೆಯನ್ನ ಮಾಡ್ತೀಯ. ಅಷ್ಟು ಮಾತ್ರವಲ್ಲ, ಆಕೆಗೆ ಬೇಕಾದ ಸಕಲ ಸವಲತ್ತುಗಳನ್ನು ಒದಗಿಸಿ ಕೊಡ್ತೀಯ. ಮರೆಯಬೇಡ ಕೊಂಗಾರ್, ಧರ್ಮಸಭೆಯೂ ಕೂಡ ನಿನ್ನ ತಾಯಿ. ಆಕೆ ನಿನ್ನ ತಾಯಿ ಆಗಿರುವುದರಿಂದ, ಆ ಕುಟುಂಬಕ್ಕೆ ನೀನು ಸೇರಿರುವುದರಿಂದ ಹೆಮ್ಮೆ ಪಟ್ಟುಕೊಂಡು ಈ ನೋವುಗಳನ್ನ ಅನುಭವಿಸಲು ಸಿದ್ಧನಾಗಿರು ಅಂತ ಹೇಳಿ. ಸರಿ, ಕೊಂಗಾರ್ ನಿದ್ದೆಯಿಂದ ಹೇಳ್ತಾರೆ. ಎದ್ದುಬಿಟ್ಟು ಅಲ್ಲಿಂದ ಒಂದು ಪ್ರೀತಿ ಪೂರ್ವಕವಾದಂಥ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದ ಶೀರ್ಷಿಕೆ ನಾನು ಪ್ರೀತಿಸುವ ಧರ್ಮಸಭೆ, ದ ಚರ್ಚ್ ದಟ್ ಐ ಲವ್ ಎನ್ನುವ ಈ ಪುಸ್ತಕವನ್ನ ನಾನು ತೆರೆದು ಓದುತ್ತಾ ಇರಬೇಕಾದ್ರೆ ನನ್ನ ಕಣ್ಣುಗಳು ತೇವವಾದವು. ಧರ್ಮಸಭೆ ಯಾವ ರೀತಿಯಲ್ಲಿ ಒಂದು ಕುಟುಂಬವಾಗಿರುತ್ತದೆ ಎನ್ನುವುದರ ಬಗ್ಗೆ ನಾವು ಈಗ ಆಲೋಚನೆಯನ್ನ ಮಾಡೋದಕ್ಕೆ ಇಷ್ಟಪಡುತ್ತಾ ಇರಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಕೊಂಗಾರ್ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತವೆ. ಅನೇಕ ಗುರುಗಳು ಆತನನ್ನ ತಿರಸ್ಕಾರ ಮಾಡ್ತಾರೆ. ನೋಡು, ನಿನಗೆ ಸಿಕ್ಕಿರುವಂತಹ ಶಿಕ್ಷೆ ಲತೀನ ಭಾಷೆಯಲ್ಲಿ ಬಲಿಪೂಜೆಯನ್ನ ಇರಿಸಿಕೊಂಡು ಇನ್ನೋಮಿನೆ ಪಾತ್ರಿಸ್ ಎಟ್ ಫೀಲಿಯೂಸ್ ಎಟ್ ಸ್ಪಿರಿತುಸ್ ಸಾಂಕ್ತಿ ಎಂದು ಹೇಳಿದ್ದರೆ ನಿನಗೆ ಮುಕ್ತಿ ದೊರೆಯುತ್ತಿತ್ತಲ್ಲ. ಇವತ್ತು ನೀನು ಪಾಠ ಮಾಡುವ ಹಾಗೂ ಇಲ್ಲ, ಜೀವನವನ್ನ ಸಾಗಿಸುವ ಹಾಗೂ ಇಲ್ಲ. ಆದರೆ ಸೈರಣೆಯಿಂದಿರಿ, ಸಂರಕ್ಷಣೆಯನ್ನ ಪಡೆದುಕೊಳ್ಳುವಿರಿ ಎನ್ನುವ ಮಾತಿನಲ್ಲಿ ಭರವಸೆ ಇಟ್ಟಂತಹ ಕೊಂಗಾರ್ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡಿಕೊಂಡು ಮುಂದೆ ಸಾಗ್ತಾನೆ. ಮುಂದೆ ಸಾಗುತ್ತಾ ಇದ್ದ ಹಾಗೆಯೇ 23ನೇ ಜಾನ್ ಜಗದ್ಗುರುಗಳಾಗ್ತಾರೆ. ಇವರು ವಿಶ್ವಗುರುಗಳಾದ ನಂತರ ವ್ಯಾಟಿಕನ್ 2ನೇ ಮಹಾಸಮ್ಮೇಳನವನ್ನ ಕರೀತಾರೆ. ಕರೆದುಬಿಟ್ಟು ಅಲ್ಲಿ ಅನೇಕ ಸಮಾಲೋಚನೆಗಳು ನಡೆಯುತ್ತವೆ. ಜನರು ಅವರವರ ಭಾಷೆಯಲ್ಲಿ ಬಲಿಪೂಜೆಯನ್ನ ಆಲಿಸಬೇಕು ಎನ್ನುವಂತಹ ಫಾರ್ಮಾನನ್ನ ಹೊರಡಿಸಿ ಈ ವ್ಯಾಟಿಕನ್ 2ನೇ ಮಹಾಸಮ್ಮೇಳನ ಮುಕ್ತಾಯವಾಗಬೇಕಾದ್ರೆ ಒಬ್ಬ ಸಾಧಾರಣ ಯಾಜಕನಾಗಿದ್ದಂಥ ಕೊಂಗಾರನ್ನ ಜಗದ್ಗುರು ಪೌಲ್ 6ನೇಯವರು ಕಾರ್ಡಿನಲರಾಗಿ ದೀಕ್ಷೆಯನ್ನ ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಯುತ್ತಾ ಕುಳಿತಿದ್ದಂತಹ ಕೊಂಗಾರ್ ಸುಮಾರು 90ನೆಯ ವಯಸ್ಸಿನಲ್ಲಿ ತನ್ನ ನೋವನ್ನ ಹಿಡಿದುಕೊಂಡು ಬದುಕಿರಬೇಕಾದರೆ ಬಲಿಪೂಜೆ ನಡೆಯುತ್ತದೆ. ವ್ಯಾಟಿಕನ್ 2ನೇ ಮಹಾಸಮ್ಮೇಳನದ ಮುಕ್ತಾಯದ ಬಲಿಪೂಜೆ. ಎಲ್ಲಾ ಧರ್ಮಾಧ್ಯಕ್ಷರು, ಕಾರ್ಡಿನಲ್ಗಳು ನಾನು ಜಗದ್ಗುರುಗಳ ಪಕ್ಕ ನಿಂತುಕೊಳ್ಳಬೇಕು ಎಂದು ನಿಂತಿರುವಾಗ ಜಗದ್ಗುರು 6ನೇ ಪಾಲರು ಕೇಳ್ತಾರೆ, ಕೊಂಗಾರ್ ಎನ್ನುವಂತಹ ಧರ್ಮಗುರು ಎಲ್ಲಿದ್ದಾನೆ? ಆತನನ್ನ ಮುಂದೆ ಕರೆಯಿರಿ. ಇವತ್ತು ನಾನು ಅರ್ಪಿಸುವಂತಹ ಬಲಿಪೂಜೆಯಲ್ಲಿ ನನ್ನ ಬಲಗಡೆಯಲ್ಲಿ ಆತನಿರಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಧರ್ಮಸಭೆ ಆತನಿಗೊಂದು ವಿಶೇಷವಾದಂತಹ ಸನ್ಮಾನವನ್ನಾಗ್ತದೆ. ಈ ಸಂದರ್ಭದಲ್ಲಿ ಈ ಧರ್ಮಸಭೆ ಹೇಗೆ ಒಂದು ಏಕಧರ್ಮಸಭೆ, ಒಂದು ಪವಿತ್ರ ಧರ್ಮಸಭೆ, ಒಂದು ಅಪಸ್ತೋಲಿಕ ಧರ್ಮಸಭೆ ಹಾಗೂ ಒಂದು ಕಥೋಲಿಕ ಧರ್ಮಸಭೆ ಎನ್ನುವ ವಿಷಯದ ಬಗ್ಗೆ ನಾವು ಒಂದಷ್ಟು ಚಿಂತನ ಮಂಥನವನ್ನ ಮಾಡುವ ಸೂಕ್ತ ಹಾಗೂ ಸಮಯೋಚಿತ ಎಂದು ನಾನು ಭಾವಿಸುತ್ತೇನೆ. ಈಗ ಆಲಿಸಿದಂತಹ ಶುಭ ಸಂದೇಶದಲ್ಲಿ ಬರುವಂತಹದ್ದು ಮತ್ತಾಯರ ಶುಭ ಸಂದೇಶ 16ನೇ ಅಧ್ಯಾಯ 18ನೇ ವಚನದಲ್ಲಿ ಕಂಡುಕೊಂಡಂತಹ ಮಾತು. ಅನೇಕ ಕ್ರೈಸ್ತ ಪಂಗಡಗಳಲ್ಲಿ ಈ ವಾಕ್ಯವನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದನ್ನ ಏನಾದ್ರೂ ಜನರು ಓದಿದ ತಕ್ಷಣ ಕಥೋಲಿಕ ಧರ್ಮಸಭೆಯೇ ನಿಜವಾದಂತಹ ಧರ್ಮಸಭೆ ಇರಬಹುದೇನೋ ಎನ್ನುವ ಪ್ರಶ್ನೆ ಮೂಡಿ ಅವರು ನಮ್ಮ ಸಭೆಯನ್ನ ಬಿಟ್ಟು ಹೋಗಬಹುದು ಎನ್ನುವಂತ ಹೆದರಿಕೆ ಇರಬೇಕೋ ಏನೋ. ಆದರೆ ಬೈಬಲ್ ಗ್ರಂಥದಲ್ಲಿ ಬರುವಂತಹ ಈ ಮಾತು, ಪೇತ್ರ ನೀನು ಬಂಡೆ,
ಪೇತ್ರ ನೀನು ಬಂಡೆ, ನಿನ್ನ ಮೇಲೆ ನಾನು ಧರ್ಮಸಭೆಯನ್ನ ಕಟ್ಟುತ್ತೇನೆ, ಪಾತಾಳ ಲೋಕದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು. ಈ ಮಾತನ್ನ ಹೇಳ್ತಾ ಇರಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕಂದ್ರೆ ನಾವು ಈ ಒಂದು ಕಥೋಲಿಕ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. ಈ ಕುಟುಂಬವನ್ನ ಬೆಳೆಸುವಂತಹ ಕಾಯಕಕ್ಕೆ ಇನ್ನೂ ಹೆಚ್ಚಿನ ಪುಷ್ಟಿಯನ್ನ ನಾವು ನಮ್ಮ ವಿಶ್ವಾಸದ ಮೂಲಕ ನೀಡಬೇಕು. ಈ ಧರ್ಮಸಭೆಯ ಸದಸ್ಯರಾಗಿರುವಂತಹ ನಾವು ಏನೆನಿಸಿಕೊಳ್ಳುತ್ತೇವೆ? ನಿಜಕ್ಕೂ ದೇವರ ಮಕ್ಕಳು ಎನಿಸಿಕೊಳ್ಳುತ್ತೇವೆ. ದೇವರ ಮಕ್ಕಳು ನಾವು ಹೇಗೆ ಆಗ್ತೇವೆ ಅಂತ ಹೇಳಿದ್ರೆ, ಈ ಒಂದು ಧರ್ಮಸಭೆ ಅನ್ನುವ ಕುಟುಂಬಕ್ಕೆ ಸೇರಿರುವುದರಿಂದಲೇ ನಾವು ದೇವರ ಮಕ್ಕಳು ಎನಿಸಿಕೊಳ್ಳುತ್ತೇವೆ. ಯೋವಾನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಚನದಲ್ಲಿ ಬರುವಂತಹ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವರಾದರೂ ಅವರನ್ನ ಬರಮಾಡಿಕೊಂಡರು, ಅಂಥವರಿಗೆ ಎಂದರೆ ಆತನಲ್ಲಿ ವಿಶ್ವಾಸವನ್ನ ಇಟ್ಟಂತವರಿಗೆ ದೇವರ ಮಕ್ಕಳಾಗುವಂತಹ ಭಾಗ್ಯವನ್ನ ಅವರು ಕರುಣಿಸಿದರು. ಇಂಥವರ ಜನನವು ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದುದು ಎಂದು. ಇಂತಹ ಧರ್ಮಸಭೆಗೆ ಸೇರಿದವರು ನಾವು, ಇಂತಹ ದೇವರ ಮಕ್ಕಳು ನಾವು ಎಂದು ಹೆಮ್ಮೆ ಪಡಬೇಕು. ಈ ದೇವರು ನಮಗೊಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಒಂದೊಂದು ಕುಟುಂಬವೂ ಕೂಡ ಒಂದು ಪುಟ್ಟ ಧರ್ಮಸಭೆ, ಡೊಮೆಸ್ಟಿಕ್ ಚರ್ಚ್ ಅಂತ ಹೇಳಿ ಸಂತ ಜಾನ್ ಪಾಲ್ II ಇವರು ಸಾರಿ ಹೇಳಿದ್ದಾರೆ. ಇಂತಹ ಕುಟುಂಬಕ್ಕೆ ನಮ್ಮ ಕುಟುಂಬಗಳೇ ಒಂದು ಪುಟ್ಟ ಧರ್ಮಸಭೆಯಾಗಿ ಮಾರ್ಪಡಬೇಕಾದ್ರೆ ನಾವು ಮಾಡಬೇಕಾದಂತಹ ಕಾರ್ಯಗಳೇನು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನನ್ನ ನೆನಪಿರುವಂತಹ ದೇವರ ವಾಕ್ಯ ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ಬರುವಂತಹ ಮಾತು, ನಿನ್ನ ತಂದೆ ತಾಯಿಗಳನ್ನ ನೀನು ಗೌರವಿಸು, ನಿನ್ನ ತಂದೆ ತಾಯಿಗಳನ್ನ ಗೌರವಿಸಿದರೆ ವಾಗ್ದಾತ್ತ ನಾಡಿನಲ್ಲಿ ನೀನು ದೀರ್ಘಕಾಲ ಬಾಳುವೆ. ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡಿದಾಗ ಧರ್ಮಸಭೆಗೆ ನಾವು ಸೇರಿದವರಾಗಿಯೂ ಕೂಡ ಬಲಿಪೂಜೆಗೆ ದೇವಾಲಯಕ್ಕೆ ಹೋದಾಗ ದೇವಾಲಯದ ಹೊರಗಡೆ ನಿಲ್ಲಲು ಬಯಸುತ್ತೇವೆ. ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇರಬೇಕಾದ್ರೆ ಏನೋ ಒಂದು ರೀತಿಯ ತಾತ್ಸಾರ ನಮ್ಮನ್ನ ಕಾಡ್ತಾ ಇರ್ತದೆ. ನಾವು ಧರ್ಮಸಭೆಯಿಂದ ದೂರವಾಗಿರಲು ಬಯಸುತ್ತೇವೆ. ಪರಮಪ್ರಸಾದದ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆ ತಾಯಿಗಳನ್ನ ಗೌರವಿಸುವಾಗ ನಾವು ಅವರಿಗೆ ನಿಜವಾದಂತಹ ಗೌರವವನ್ನ ಕೊಡಲು ಕಲಿತುಕೊಂಡಿದ್ದೇವೆಯೇ ಎನ್ನುವ ಆಲೋಚನೆಯನ್ನ ಮಾಡಬೇಕಾಗಿದೆ. ದೀರ್ಘಾಯುಷಿಗಳಾಗಿ ಬಾಳಬೇಕಾದರೆ, ದೇವರ ವಾಗ್ದಾತ್ತ ನಾಡಿನ ಸದಸ್ಯರಾಗಬೇಕಾದರೆ ನಾವು ತಂದೆ ತಾಯಿಯರನ್ನ ಗೌರವಿಸಲೇಬೇಕು. ಕೆಲವೊಂದು ಸಾರಿ ತಂದೆ ತಾಯಿಯರನ್ನ ಗೌರವಿಸುವುದು ಬಹಳ ಸುಲಭ ಆಗುತ್ತದೆ, ಕುಟುಂಬದಲ್ಲಿ ಏನು ತೊಂದರೆ ಇಲ್ಲ. ಆದರೆ ಅತ್ತೆ ಮಾವಂದಿರನ್ನ, ನಾವು ಹಿರಿಯರನ್ನ ಎತ್ತಿ ನೋಡಿಕೊಳ್ಳುತ್ತೇವೆ. ನಮ್ಮ ತಂದೆ ತಾಯಿಯರನ್ನ ನೋಡಿಕೊಂಡ ರೀತಿಯಲ್ಲಿಯೇ ನಮ್ಮ ಅತ್ತೆ ಮಾವಂದಿರನ್ನ ನಾವು ನೋಡಿಕೊಳ್ತಾ ಇದ್ದೇವೆಯೇ ಎನ್ನುವ ಪ್ರಶ್ನೆಯನ್ನ ನಮ್ಮ ಕುಟುಂಬದಲ್ಲಿ ನಾವು ಕೇಳಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಮತ್ತೊಂದು ವಾಕ್ಯ ನೆನಪಿಗೆ ಬರುತ್ತದೆ. ಸಂತ ಪೌಲರು ಎಫೆಸರಿಯಂತಹ ಪತ್ರ 6ನೇ ಅಧ್ಯಾಯ 1ರಿಂದ 4ನೇ ಬರುವಂತಹ ಮಾತು. ಕುಟುಂಬ ಪ್ರೇಮದ ಸೂತ್ರವನ್ನ ನಾವು ಇದರಲ್ಲಿ ಕಾಣ್ತೇವೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಪೌಲರು ಎಫೆಸರಿಗೆ ಬರೆದಂತ ಪತ್ರ 6ನೇ ಅಧ್ಯಾಯ 1ರಿಂದ 4ನೇ ವಚನಗಳನ್ನ ಮನೆಯಲ್ಲಿ ಬರೆದು ನಾವು ಹಾಕೊಳ್ಬೇಕು. ಬರುವಂತಹ ಮಾತು, ತಂದೆ ತಾಯಿಗಳನ್ನ ನೀನು ಗೌರವಿಸು, ಇದು ವಾಗ್ದಾನ ಪೂರಿತವಾಗಿರುವಂತಹ ಆಜ್ಞೆ. ಹೀಗಿರಬೇಕಾದರೆ ಈ ಕೆಲಸವನ್ನ ನೀವು ಮಾಡಿದ್ರೆ ದೀರ್ಘಾಯುಷ್ಯ ದೊರೆಯುತ್ತೆ. ಅದೇ ರೀತಿಯ ತಂದೆ ತಾಯಿಯರಿಗೂ ಕೂಡ ಒಂದು ಪಾಠವನ್ನ ಸಂತ ಪೌಲರು ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡಿ, ಅವರನ್ನ ಸಮಾಜದಲ್ಲಿ ಬೆಳೆಸಿರಿ ಮತ್ತು ನಿಮ್ಮ ಮಕ್ಕಳನ್ನು ಕೆರಳಿಸಿದಿರಿ ಅಂತ ಹೇಳಿ ಈ ಮಾತುಗಳನ್ನ ನಾವು ಆಲಿಸಬೇಕು. ಯಾಕಂತ ಹೇಳಿದ್ರೆ ನಾವು ಏಕ ಧರ್ಮಸಭೆಗೆ ಸೇರಿದ್ದೇವೆ, ಒಂದು ಪವಿತ್ರ ಧರ್ಮಸಭೆಗೆ ಸೇರಿದ್ದೇವೆ. ಅದು ಕಥೋಲಿಕ ಧರ್ಮಸಭೆಯಾಗಿದೆ, ಮಾತ್ರವಲ್ಲ ಅದು ಪ್ರೇಷಿತರ ಮೇಲೆ ಕಟ್ಟಪಟ್ಟಂತಹ ಧರ್ಮಸಭೆಯಾಗಿದೆ. ಈ ಸಂದರ್ಭದಲ್ಲಿ ನನಗೆ ಬರ್ತಾರೆ ಬ್ರದರ್ ಕೆ ಜಾರ್ಜ್ ಅವರು ಬರೆದಿರುವಂತಹ ಒಂದು ಪುಸ್ತಕದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಲುಗಳು, ಐ ಆಮ್ ಎ ಕ್ಯಾಥಲಿಕ್ ಅಂತ ಹೇಳಿ ತನ್ನ ಪ್ರಬೋಧನೆಯಲ್ಲಿ, ತನ್ನ ಜೀವನದಲ್ಲಿ ಕ್ರಿಸ್ತನಿಗಾಗಿ ತನ್ನ ಹಾದಿಯನ್ನ ಸವಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ವಿಘ್ನಗಳು ಎದುರಾಗ್ತವೆ.
ಆದ್ರೆ ಅವೆಲ್ಲವನ್ನ ಜಯಿಸಿ ನನಗೆ ಒಂದಾರಿ ಆ ಕೋರವರ ಪುಸ್ತಕವನ್ನ ಓದ್ತಾ ಇರಬೇಕಾದ್ರೆ ಈ ಪುಸ್ತಕ ಹಾಗೂ ಬ್ರದರ್ ಟಿ ಜಾರ್ ಜೀವನಕ್ಕೂ ಏನೋ ಒಂದು ಸಂಬಂಧ ಇರೋ ರೀತಿಯಲ್ಲಿ, ಆದರೂ ಕಥೋಲಿಕ ಧರ್ಮದಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನ ಸಾರ್ತಾ ಮುಂದೆ ಸಾಕ್ತಾ ಇದ್ದಾರೆ. ಎಲ್ಲ ನೋಡಿದಾಗ ಪ್ರೀತಿಯ ಸಹೋದರ ಸಹೋದರಿ ಎಲ್ಲರೂ ಮಾಡೋಣ, ಯಾಕಂದ್ರೆ ನಾವು ಕಥೋಲಿಕ ಧರ್ಮಸಭೆಗೆ ಸೇರಿದವರು. ದೇವರೇ ಸ್ಥಾಪಿಸಿದಂತಹ ಧರ್ಮಸಭೆ, ಯೇಸು ಕ್ರಿಸ್ತರೇ ಸ್ಥಾಪಿಸಿದಂತಹ ಧರ್ಮಸಭೆ, ಪವಿತ್ರಾತ್ಮ ಇದ್ದು ಬೆಳೆಸುವಂತಹ ಧರ್ಮಸಭೆಯ ಸದಸ್ಯರು ನಾವೆಲ್ಲರೂ ಆಗಿದ್ದೇವೆ. ಮತ್ತೆ ನೆನಪು ಮಾಡಿಕೊಳ್ಳುವ ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 15ನೇ ವಚನವನ್ನು, ಪೇತ್ರ ನೀನು ಬಂಡೆ, ನಿನ್ನ ಮೇಲೆ ನಾನು ಧರ್ಮ ಎನ್ನುತ್ತೇನೆ, ಪಾತಾಳದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು. ಪ್ರತಿ ಕುಟುಂಬವೂ ಒಂದು ಧರ್ಮೆಯಾಗಿರುವಾಗ ಆ ಕುಟುಂಬಗಳು ಒಟ್ಟಾಗಿ ಸೇರಿ ಒಂದು ಧರ್ಮವಾಗುತ್ತೆ. ಧರ್ಮ ಕೇಂದ್ರದಲ್ಲಿರುವಂತಹ ಗುರುಗಳ ಜೊತೆಗೆ ನಾವು ಪ್ರೀತಿಯಿಂದ ಅನ್ಯೋನ್ಯದಿಂದ ಬಾಳಲು ಕಲಿತುಕೊಳ್ಳೋಣ. ಹೀಗೆ ಈ ಕುಟುಂಬವು ಇನ್ನೂ ಎಲ್ಲ ಕಡೆಯೂ ಪ್ರವರ್ಧಿಸಿ ದೇವ ವಾಕ್ಯದ ಶಕ್ತಿಯು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ ಆಗಲಿ ಹೆಮ್ಮೆ ಪಡೋಣ. ಈ ಧರ್ಮಸಭೆಗೆ ನಾವು ಸೇರಿದವರು ಅಂತ ಹೇಳಿ, ಯಾಕಂತ ಹೇಳಿದರೆ ದೇವರು ಸ್ಥಾಪಿಸಿರುವಂತಹ ಈ ಧರ್ಮಸಭೆ ಚಿರಕಾಲವಾಗಿ ಉಳಿಕೊಳ್ಳಲಿ, ವಿಶ್ವ ಕುಟುಂಬವಾಗಿ ಎಂದೆಂದೂ ಇರಲಿ. ಆಮೆನ್.